ನಮಸ್ಕಾರ ಬಂಧುಗಳೇ, ನಮ್ಮ ಕೃಷ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಆಡಿಯನ್ಸ್ ಕಡೆಯಿಂದ ಚಪ್ಪಾಳೆ ಬರ್ಬೋದಾ?
ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ನಮ್ಮ ಶಾಸಕರನ್ನ. ಅದೇ ರೀತಿ ಅನುಷಾಚಾರ್ಯ ಅವರನ್ನ ಕೂಡ ವೇದಿಕೆಗೆ ವೆಲ್ಕಮ್. ಶಾಸಕರಿಂದ ಉದ್ಘಾಟನೆ, ಅವಾಗ ದೀಪವನ್ನ ಬೆಳಗಿಸಿ ಉದ್ಘಾಟನೆಯನ್ನ ಮಾಡಿದ್ದೇವೆ. ಈಗ ಗಾಡಿಯ ಮೂಲಕ ಶಾಸಕರು ಎಲ್ಲ ಮಕ್ಕಳ ಜೊತೆ ಸೇರಿ ಉದ್ಘಾಟನೆಯನ್ನ ಮಾಡಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದೇವೆ. ದಸರಾ ವೈಭವದ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಲಿಕ್ಕೆ ಇರುವಂತಹ ಈ ದಿನದ ಶಾಸಕರ ನೆಲೆಯಲ್ಲಿ ಎದುರುಗಡೆ ಆಡಿಯನ್ಸ್ ಪ್ಲೀಸ್ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಹಾಗಾಗಿ ಹೊತ್ತಿನಲ್ಲಿ ನಮ್ಮ ಜೊತೆ ಶಾಸಕರಿಂದ ಉದ್ಘಾಟನೆ. ಶ್ರೀಕೃಷ್ಣ ಮುಖ್ಯಸ್ಥಾನನ್ನು ಗ್ರಾಮದ ಅಧಿದೇವರು ಕಡಿಯಾಲಿ ಮೈಸಮ್ಮನ ಪಾದಕಮಲಕ್ಕೆ ನಮಸ್ಕರಿಸುತ್ತಾ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಲಿ ವತಿಯಿಂದ ಪ್ರತಿ ವರ್ಷದ ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡ್ಯದ ಮೂಲಕ ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಆಯೋಜನೆ ಮಾಡಿದಂಥ ಈ ದಾಂಡ್ಯ ನೃತ್ಯದ ಉಗ್ರ ಸಮಾರಂಭದ ವಿಶ್ವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವಂಥ ಎಲ್ಲ ಗೌರವಿತರೇ ನಡೆದಿರುವ ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಉಡುಪಿಯ ಸಜ್ಜನ ನಾಗರಿಕ ಬಂಧುಗಳೇ, ಬಂಧು ಮಿತ್ರರೇ, ಬಹುಶಃ ಈ ದೇಶದೆಲ್ಲೆಡೆ ನವರಾತ್ರಿ ಸಂಭ್ರಮವನ್ನು ವಿಶೇಷ ರೀತಿಯಲ್ಲಿ ದಾಂಡ್ಯ ಇರ್ಬೋದು, ಧಾರ್ಮಿಕ ಆಚಾರ ವಿಚಾರಗಳಿಂದ ಆಚರಣೆ ಬಹುಶಃ ಇಡೀ ವಿಶ್ವದಲ್ಲಿರುವಂಥ ಏಕೈಕ ಹಿಂದೂ ರಾಷ್ಟ್ರ ನಮ್ಮ ಭಾರತ. ಬಹುಶಃ ಇಂಥ ಪರಂಪರೆಗಳು, ಇಂಥ ಒಂದು ಆಚರಣೆಗಳು ಬಹುಶಃ ನಮ್ಮ ದೇಶವನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ದೇಶದಲ್ಲಿ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ಅದರಿಂದ ಇವತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಲ್ಲಿ ಅವರು ಈ ದಸರಾದ ಸಂಭ್ರಮಾಚರಣೆಗೆ ಕೊಡುಗೆ ನೀಡಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು, ಆ ಮೂಲಕ ನಮ್ಮ ಸಮಾಜವನ್ನು ಒಗ್ಗೂಡಿಸಬೇಕೆಂಬ ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಆಯೋಜನೆ ಮಾಡಿದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಭಾಗವಹಿಸಿರುವ ಎಲ್ಲ ಪ್ರತಿಭೆಗಳು ತಮ್ಮ ಉತ್ತಮ ಪ್ರದರ್ಶನ ನೀಡಲು ಶುಭವನ್ನು ಹಾರೈಸುತ್ತಾ ಬಹುಶಃ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಹೆಚ್ಚೆಚ್ಚು ನಮ್ಮ ಭಾಗದಲ್ಲಿ ಆಗಬೇಕಾಗಿದೆ. ಏಕೆಂದರೆ ಯುವ ಸಮಾಜವನ್ನು ಇನ್ನಷ್ಟು ನಮ್ಮ ಧಾರ್ಮಿಕ ವಿಚಾರದಲ್ಲಿ ತೊಡಗಿಕೊಳ್ಬೇಕಾದ್ರೆ ಇಂಥ ಕಾರ್ಯಕ್ರಮವನ್ನು ಹೆಚ್ಚೆಚ್ಚು ಆಯೋಜನೆ ಮಾಡಬೇಕು. ನಮ್ಮ ಹಿಂದೂ ಬಾಂಧವರು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಮಾತ್ರ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಸಾಧ್ಯವಾಗ್ತದೆ. ದೃಷ್ಟಿಯಲ್ಲಿ ಎಲ್ಲರಿಗೆ ನವರಾತ್ರಿಯ ಶುಭಾಶಯಗಳೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಒಂದು ಗಣೇಶ ಸಮಿತಿ ಮೂಲಕ ಇನ್ನಷ್ಟು ಈ ಭಾಗದಲ್ಲಿ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಚಟುವಟಿಕೆಗೆ ವಿಶೇಷವಾದ ಪ್ರೋತ್ಸಾಹ ಸಿಗುವಂತಾಗಲಿ ಅಂತ ಶುಭವನ್ನು ಹಾರೈಸುತ್ತಾ ಮತ್ತೊಮ್ಮೆ ಸಂಘಟಕರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತನಾಡಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ನೀಡಿರುವಂತಹ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ ಇವರಿಗೂ ಕೂಡ ವಂದನೆಗಳನ್ನ ಅಧ್ಯಕ್ಷರ ನೆಲೆಯಲ್ಲಿ ಸಲ್ಲಿಸಿಕೊಳ್ತಾ ಇದ್ದಾರೆ. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹೊಸ ಮೆರುಗಿನ ಹೊಸ ಉತ್ಸಾಹದ ಜೊತೆಗೆ ಹೆಜ್ಜೆಯನ್ನ ಹಾಕ್ಲಿಕ್ಕೆ ಇರುವಂತಹ ನಾವೆಲ್ಲ ದಾಂಡ್ಯದಲ್ಲಿ ಸೇರಿರುವಂತಹ ನಿಮ್ಮೆಲ್ಲರ ಎನರ್ಜಿ ಒಮ್ಮೆ ಚೆಕ್ ಮಾಡುವ. ಎನರ್ಜಿ ಲೆವೆಲ್ ಚೆಕ್ ಮಾಡುವ. ಈ ಕಡೆ ಆ ಕಡೆ, ಬಟ್ ಈ ಕಡೆ ಎನರ್ಜಿನೇ ಜಾಸ್ತಿ ಇರುವಾಗಿದೆ ನಮ್ಮ ಲೇಡೀಸ್ ಕಡೆಯಲ್ಲ. ಆದ್ರೆ ಇದಕ್ಕೇನೋ ಕಮ್ಮಿ ಇಲ್ಲ ಅಂತ ಹೇಳಿ ಉಪ್ಪಿನಕಾಯಿ ತರ ಎನರ್ಜಿನ ತೋರಿಸ್ಲಿಕ್ಕಿದ್ದಾರೆ ನಮ್ಮ ಈ ಕಡೆಯವರು. ಇದು ಉಪ್ಪಿನಕಾಯಿ. ನಿಮ್ಮೆಲ್ಲರ ಜೊತೆಗೆ ಯಾರ ಜೊತೆ ಆಗ್ತಿದ್ದಾರೆ ಗೊತ್ತಾ? ಉಪ್ಪಿನಕಾಯಿ, ಪಲ್ಯ, ಪಾಯಸ, ಮೊಸರು ಎಲ್ಲ ಒಟ್ಟಿಗೆ ಸೇರಿದ್ರೆ ಎರಡೂ ಕಡೆಯಿಂದ ಅಲ್ಗಾಟ 3
ಆದ್ರೆ ಯಾವ್ದಾದ್ರೂ ಒಂದು ದೊಡ್ಡ ವೇದಿಕೆ ಅವರನ್ನ ಕೈ ಹಿಡಿಬೇಕು ಅಂತ ಇದ್ದಾಗ ಅವರನ್ನ ಕೈ ಹಿಡಿದಂತಹ ಚಲನಚಿತ್ರ ದಟ್ ಇಸ್ ದ ಸೂಪರ್ ಪೂರ್ಣಿಮಾ ಸುರೇಶ್ ನಾಯಕ್. ಅದೇ ರೀತಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿರುವಂತಹ ಅನುಷಾ ಆಚಾರ್ಯ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಅನುಷಾ ಎಲ್ಲಿದ್ರು ಕೂಡ ವೇದಿಕೆಗೆ ಬರಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅನುಷಾ ಆಚಾರ್ಯ ಫ್ರಮ್ ಉಡುಪಿ, ಮಿಸ್ ಅನುಷಾ ಆಚಾರ್ಯ ಫ್ರಮ್ ಉಡುಪಿ. ಹಾಯ್ ಹಲೋ ನಮಸ್ಕಾರ, ನಾನು ಅನುಷಾ ಆಚಾರ್ಯ ಉಡುಪಿ. ಸೊ ಅವರೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಇವರಿಗೆ ಕಮಿಟಿಯವರು ಹೂವನ್ನು ನೀಡಿ ಆದರದ ಸ್ವಾಗತವನ್ನ ನೀಡಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಾರ್ಟ್ಲಿ ವೆಲ್ಕಮ್ ಅನುಷಾ. ಸೊ मुझे तब थे खबर इसकी
ಬಂದ ನಂತರ ನಾವು ದೇವ್ರ ಹತ್ರ ಏನ್ ಬೇಡ್ಕೊಳ್ತೇವೆ ಹೇಳಿ? ಆರೋಗ್ಯವನ್ನ ಕೊಟ್ಟು ಕಾಪಾಡಿ ಅಂತ ಹೇಳಿದ ಹಾಗೆ ಇವತ್ತಿನ ಫಸ್ಟ್ ಗೇಮ್ ವಿನ್ನರ್ ಆಗಿದ್ದಾರೆ ಆರೋಗ್ಯ. ವಾಟ್ ಎ ಕೋಇನ್ಸಿಡೆನ್ಸ್. ನಿಮ್ಮ ಹೆಸರು? ಸುಜಾತ ಮೇಡಮ್ ಅವರು ಡ್ಯಾನ್ಸ್ ಮಾಡಿ ಸುಸ್ತು ಎದ್ನೋ ಬಿದ್ನೋ ಅಂತ ಹೇಳಿ ಓಡ್ಕೊಂಡು ಬಂದ್ರು. ನಿಮ್ಮ ಹೆಸರು? ಅಮಿತಾ. A for ಆರೋಗ್ಯ, S for ಸುಜಾತ, ನಮ್ಮ ಸೂಪರ್ ಸುಜಾತವ, ಅಂಡ್ A for another one ಅಮಿತಾ. ಆದ್ರೆ 3 ಜನದಲ್ಲಿ ಎದ್ದೋ ಬಿದ್ದೋ ನನ್ನ ಬ್ಯಾಗ್ ಮಾತ್ರ ಗಟ್ಟಿ ಇರ್ಬೇಕು ಅಂತ ಹೇಳಿ ವೇದಿಕೆಗೆ ಬಂದಿದ್ದು ದಟ್ ಇಸ್ ದ ಆರೋಗ್ಯ. ನೆಕ್ಸ್ಟ್ ನಿಮ್ಗೆ ಪ್ರೈಸ್ ಪ್ಲೀಸ್. ಇನ್ನೊಂದು ಗೇಮ್. ಯಾರು ಏನು ಎತ್ತ ಗೊತ್ತಿಲ್ಲ, ಯಾರು ಟಕ್ಕಂತ ಹೇಳಿ ಲೇಡೀಸ್ ಅವರು ಜಾಸ್ತಿ ಯೂಸ್ ಮಾಡೋದೇ ಲಿಪ್ಸ್ಟಿಕ್. ಯಾರ ಬಗ್ಗೆ ಲಿಪ್ಸ್ಟಿಕ್ ಇದೆ ಟಕ್ಕ ವೇದಿಕೆ ತಗೊಂಡು ಬರ್ಬೇಕು, ವೇದಿಕೆಗೆ ತಗೊಂಡು ಬರ್ಬೇಕು. ಲಿಪ್ಸ್ಟಿಕ್ ತಗೊಂಡು ಬರ್ಬೇಕು. ಫಸ್ಟ್ ಬಂದವ್ರಿಗೆ ಮಾತ್ರ. ವೆರಿ ಗುಡ್ ಮೇಡಮ್ ಅವರು. ಎಂತ ಹೆಸರು? ಪ್ರೇಮ ಚಂದ್ರಮ ಕೈವೇ ಹಿಡಿವೆನು ಹೇಳಿ ತಂಗಾಳಿ, ನಾ ಹೇಳುವೆ ಒಂದು ಲಿಪ್ಸ್ಟಿಕ್ ನ ಕತೆ. ಪ್ರೇಮ ಮೇಡಮ್ ಅವರು ಒಂದು ಲಿಪ್ಸ್ಟಿಕ್ ಅನ್ನ ತಕೊಂಡು ಬಂದಿದ್ದಾರೆ. ಮೇಡಮ್ ಅವರ ಸ್ಮೈಲ್ ಅಲ್ಲೇ ಇದೆ ಅಲ್ವಾ? ಸೊ ಪ್ರೇಮ ಮೇಡಮ್ ಅವರಿಗೆ ಒಂದು ಚಪ್ಪಾಳೆಯನ್ನ ಗಡವ ಒಂದು ಚಿನ್ನಾಗಿದ್ದಾರೆ. ಸೊ ನೆಕ್ಸ್ಟ್ ತುಂಬಾ ಜನ ಬಾಯ್ಸ್ ಇದ್ದಾರೆ ಅಲ್ವಾ? ಅವರಿಗಾಗಿ ಟಕ್ ಅಂತ ಹೇಳಿ ಒಂದು ಗೇಮ್ ಅನ್ನ ಮಾಡುವ. ಹೇಗೆ ಏನು ಎಂತ ಅಂತ ಹೇಳಿ ಗೊತ್ತಿಲ್ಲ. ಇದು ಓನ್ಲಿ ಫಾರ್ ಬಾಯ್ಸ್. ಹೇಗೆ ಏನು ಎತ್ತ ಅಂತ ಗೊತ್ತಿಲ್ಲ. ಯಾರು ಟಕ್ ಅಂತ ಹೇಳಿ ಹ್ಯಾರ್ ಕ್ಲಿಪ್ ತಗೊಂಡು ಬರ್ತೀರಿ ಅವರು ವಿನ್ನರ್ಸ್. ಹೇರ್ ಪಿನ್ ಟಕ್ ಟಕ್. ಬಾಯ್ಸ್ ಜೆಂಟ್ಸ್ ಮಕ್ಕಳಲ್ಲ ಜೆಂಟ್ಸ್. ಬಾಯ್ಸ್ ಓನ್ಲಿ ಬಾಯ್ಸ್. ದೇವರೇ, ನಾನು ಬಾಯ್ಸ್ ಅಂತ ಹೇಳಿ ನಿಲ್ಸಿಲ್ಲ. ಯಾರ ಜಡೆಗೆ ಕೈ ಹಾಕಿದ್ರಿ ತಮ್ಮ? ಎಷ್ಟೆಂತ? ಓ, ನಿರಂಜನ್ ಅವರು ನೀರ್ ತರ ಹಾಡ್ಕೊಂಡು ಬಂದು ಹೇಗೇನಾಗಿ ಒಂದು ನಿಮಿಷ ಆಗಿ ಇಷ್ಟು ಗ್ರೂಪ್ ಅವರು ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ. ಎಲ್ಲ ಈ ಕಡೆ ಕಾಯ್ದವರಿಸ್ತಾ ಇದ್ದಾರೆ. ಈ ಕಡೆ ನಮ್ಮ ಗರ್ಲ್ಸ್ ಟೀಮ್ ಮೇಡಮ್ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಅವರು ತೋರಿಸ್ತಾ ಇದ್ದಾರೆ. ಪಾಪ ಇವ್ರು ಏನ್ ಹೇಳ್ಬೇಕು ಹೇಳಿ ಅಲ್ವಾ? ಹಾಗೆ ಅದಮ್ಮ ಅಕ್ಷತಾ ಮೇಡಮ್ ಎಂತ ಆದ್ರೂ ಲಾಸ್ಟ್ ಜಡ್ಜಸ್ಗೆ ಹೇಳುದು, ಜಡ್ಜಿ ಇಂಚಿ ಪಂಡರ್ ಮಾರ, ಅವ್ರ ಟೀಮ್ ಪಂಡರ ಒಂದು ಟೀಮ್ ಪಂಡರ ಗೊತ್ತಜ್ಜಿ ಅಂತ ಹೇಳಿ. ಯಾವ ಟೀಮು? ಪರ್ಪಲ್ ಕಲರ್ ಡ್ರೆಸ್ ಹಾಕಿ ಬಿಗ್ ಗ್ರೌಂಡ್ ತಲೆಗೆ ಇದು ಕಟ್ಟಿದ ಟೀಮ ಅದಲ್ಲ ಅದ್ರ ಎದುರುಗಡೆಗೆ ಇದ ಕೊಟ್ರಲ್ಲ. ಏನ್ ಗುರು, ಕೈಯಲ್ಲಿ ಕೋಲೆಲ್ಲಾದಿದ್ರು ಕೂಡ ತಮ್ಮ ಕೋಲೆ ಕೈ ಅಂತ ಹೇಳಿ ಡ್ಯಾನ್ಸ್ ಮಾಡಿರುವಂತಹ ಟೀಮ್ ದಟ್ ಇಸ್ ದ ಅಂಡ್ ಅದರ ಜೊತೆಗೆ
ಅವರ ಜೊತೆಗೆ ಸಾಥನ್ನ ಕೊಟ್ಟು ಗೆದ್ರಿ, ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರಿ. ನೀವು ಕೂಡ ನಮ್ಮಲ್ಲಿರುವಂತಹ ಲೇಡೀಸ್ ಅವರು ಮರಿಲಿಕ್ಕಿಲ್ಲ. ಯಾಕಂದ್ರೆ ಅದರ ಜೊತೆಗೆ ಫುಲ್ ಕೋಆರ್ಡಿನೇಷನ್ ಅಲ್ಲಿ ಎನರ್ಜಿ ಕಮ್ಮಿ ಆದ್ರೂ ಕೂಡ ಸಖತ್ತಾಗಿ ಮಾಡಿದ್ರಿ ಆಯ್ತಾ ಪರ್ಫಾರ್ಮೆನ್ಸ್ ಅನ್ನ. ದೇ ಆರ್ ದಿ ಗುಡ್ 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 ಗುಡ್. ಅಂಡ್ ಆಲ್ಸೋ ಇನ್ನೊಂದು ಟೀಮ್ ಅನ್ನ ನೋಡ್ತಾ ಇದ್ವಿ, ಅಲ್ಲಿ ಲಾಸ್ಟ್ ಅಲ್ಲಿ ಇದ್ದಾರೆ ಆಕ್ಚುಲಿ ಅವರು. ಎಸ್, ಕೈ ಮಾತ್ರ ಕಾಣ್ತಾ ಇತ್ತು, ಬಟ್ ಯು ಗುಡ್ ವೆರಿ ವೆಲ್. ಓಕೆ, ಎಸ್ 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 ಎಸ್. ಸೊ ಪ್ರೈಸ್ ಕೊಡುವಲ್ಲ, ಕರೆಯೋದವ್ರನ್ನ ಒಬ್ರು ಬನ್ನಿ, ಯಾರಾದ್ರೂ ಒಬ್ರು ಬನ್ನಿ. ಪ್ರಾಣಿಗಳೇ ನಮ್ಮನೆ ದೇವರು. ಸಿಹಿಯನ್ನ ತಿಂದು ಬಾಯಿ ಸಿಹಿ ಮಾಡ್ಕೊಳ್ಳಿ. ಅಂಡ್ ಇವ್ರು ಏನ್ ಹೇಳ್ತಾ ಇದಾರೆ ಗೊತ್ತಾ ಮನ್ಸಲ್ಲಿ, ಮತ್ತೇನಿಲ್ಲ ಮೇಡಮ್, ಎಲ್ಲ ನಮ್ ಸ್ಟೂಡೆಂಟ್ ಅವ್ರದೇ ಅಂತ ಹೇಳಿ ಅವ್ರ ಮನ್ಸಿನ ಮಾತು ನಾನು ಕೇಳಿಸ್ಕೊಂಡೆ. ಹೇಗೆ ಸರ್, ಸೂಪರ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ವಾಪಸ್
ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಗೌರವವನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅವರನ್ನ ಕೂಡ ಈ ಹೊತ್ತಿನಲ್ಲಿ ಗುರುತಿಸಬೇಕಾಗಿ ವಿನಂತಿಸಿಕೊಟ್ಟ ದಾನಾ ಜ್ಯುವೆಲರ್ಸ್ ನ ಮಾಲಕರಾಗಿರುವಂತಹ ವಸಂತರಾವ್, ಅದೇ ರೀತಿ ನಮಗೆ ಸ್ಪಾನ್ಸರ್ಶಿಪ್ ಅನ್ನು ನೀಡಿರುವಂತಹ ಮೈನ್ ಸ್ಪಾನ್ಸರ್ ದಟ್ ಇಸ್ ದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ, ವರ್ಲ್ಡ್ ಪೈಪಿಂಗ್ ಸಿಸ್ಟಮ್, ಎಸ್ಆರ್ ಸ್ಟೀಲ್ಸ್, ಮನೀಶ್ ಚಂದನ್, ಸಿಗ್ನೇಚರ್ಸ್, ಅದೇ ರೀತಿ ಬೆಳ್ಳೆ ಹೆರಿಟೇಜ್ ರೆಸಾರ್ಟ್ ಅಂಡ್ ಫಾರ್ಮ್ಸ್ ಇವೆಲ್ಲರ ಸಹಕಾರ ನಮ್ಮ ಜೊತೆ ಇರುವಂತದ್ದು ಉಡುಪಿ ದಾಂಡಿಯ ಬೇಜಾರ್ ಮಾಡಬೇಡಿ. ಕಡಿಯಾಳಿಯ ಮಂಡಿಲಲ್ಲಿ ಡ್ಯಾನ್ಸ್ ಮಾಡಿದಂತಹ ನೆನಪು ನಿಮ್ಮ ಮನಸ್ಸಲ್ಲಿ ಸದಾ ಇರ್ತದೆ. ಸೊ ಹಾಗಾಗಿ ಪ್ರೈಸ್ ಸಿಕ್ಕಿದಾಗ ಏನು ಬೇಜಾರು ಮಾಡುವ ಅಗತ್ಯ ಇಲ್ಲ. ಮನೋರಂಜನಾತ್ಮಕವಾಗಿ ಡ್ಯಾನ್ಸ್ ಅನ್ನ ಮಾಡಿ ಸೆಕೆಂಡ್ ಪ್ರೈಸ್ ಅನ್ನ ಪಡೆದುಕೊಂಡಂತಹ ತಂಡ ದಟ್ ಇಸ್ ದ ದಿಸ್ ಟೀಮ್ is no this ಬನ್ನಿ 100 ಮೀಟರ್ ಓಟದಲ್ಲಿ ಪ್ರಥಮ ಬಹುಮಾನವನ್ನ ಇದೇ ತಂಡ ಪಡೆದುಕೊಳ್ತದೆ. ಅಲ್ಲ ವಿನ್ ಆದ ಖುಷಿಯಲ್ಲಿ ಹೆಸರು ಬೇರೆ ಮಾರ್ತೋಗಿದ್ದಾರೆ. ಸೊ ಸೆಕೆಂಡ್ ಪ್ರೈಸ್ ಅನ್ನ ಪಡೆದುಕೊಂಡಿದ್ದಾರೆ. ಪ್ಲೀಸ್ ಎಲ್ಲ ಮೆಂಬರ್ಸ್ ಅವರು, ಮೇಡಮ್, ನಮ್ಮ ಜಡ್ಜಸ್ ಅವರು, ರಾಘವೇಂದ್ರ ಕಿಡಿ ಅವರು, ವೇದಿಕೆಯಲ್ಲಿ ಇರುವಂತಹ ಎಲ್ಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಎಲ್ಲ ಟೀಮ್ ಮೆಂಬರ್ಸ್ ಅವರು ಪ್ರೈಸ್ ಅನ್ನ ಪಡಿಬೇಕಾಗಿ ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಶಿವಾನಿ, ಆಕಾಂಕ್ಷ ಅಂಡ್ ಎವ್ರಿವನ್ ಅಷ್ಟು ಜನ ಇದ್ರು ಕೂಡ ಸ್ಟೆಪ್ ದೊಡ್ಡ ನಾಸಿದ ಚಪ್ಪಾಳೆಯನ್ನ ಕೊಡುವ ಈ ಟೀಮ್ಗೆ. ಇದು ವಿಶಾಲ ಮನೋಭಾವ ಅಂತ ಹೇಳಿದ್ರೆ ಚೇರ್ ಅಪ್ ಮಾಡೋದಲ್ವಾ. ಚಪ್ಪಾಳೆಯನ್ನ ಕೊಡ್ಲಿಕ್ಕೂ ಒಳ್ಳೆ ಮನ್ಸಿರ್ಬೇಕಂತೆ. ಆ ಒಳ್ಳೆ ಮನ್ಸು ಇವತ್ತು ಕುಡಿಲಿಕ್ಕೆ ಬಂದಂತ ನಿಮ್ಮೆಲ್ಲರಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಅದೇ ರೀತಿ ಫಸ್ಟ್ ಪ್ರೈಸ್ ಅನ್ನ ಅನೌನ್ಸ್ ಮಾಡುವಂತ ಕೂತು ನಂದು ಬೇಸು ಜಾಸ್ತಿ ಆಗಿ ಅವ್ರ ಬೇಸು ಜಾಸ್ತಿ ಆಗ್ತಾ ಇದೆ. ಈಗ ಈ ಕಾರ್ಯಕ್ರಮದ ಪ್ರೈಸ್ ಅನ್ನು ಕೊಡುವ ಅಥವಾ ಗುಂಪು ವಿಭಾಗ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಅನ್ನ ಪಡೆದುಕೊಂಡಂತಹ ತಂಡವನ್ನ ವೇದಿಕೆಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೆಜ್ಜೆಯನ್ನ ಕಟ್ಟಿ ಗೆಜ್ಜೆಯ ಲಾದ್ಯದ ಜೊತೆಗೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ಎಲ್ಲ ಕಡೆ ಪ್ರದರ್ಶನವನ್ನ ನೀಡಿ ಅದಕ್ಕಿಂತ ಹೆಚ್ಚಾಗಿ ಮನೆ ಮನೆಯಲ್ಲಿ ಹುಲಿ ಕುಣಿತ ದರ್ಪಣದವರು ಅಲ್ಲ. ಇವತ್ತು ಒಂದ್ ನಿಮಿಷ ಅದು ಹೇಳ್ತಾರೆ, ದರ್ಪಣದವರು ಯಾವ ದೇವರಿಗೆ ಸ್ಟ್ರಾಂಗ್ ಆಗಿ ಹರಕೆ ಹೇಳಿದ್ದೀರಿ ಅಂತ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ನನ್ನದೇ ದೊಂಡೆಯಲ್ಲಿ ಹೇಳಿ ನಂಗೆ ಬೇಜಾರಾಯ್ತು. ಉಡುಪಿಯಲ್ಲಿ 20 ಜನರ ಪೈಪೋಟಿಯಲ್ಲಿ ಕಣ್ಣು ಪೂರೈಕೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದು ಇವತ್ತು ಈಗ ಅದೇ ಮೂಮೆಂಟ್ ಅಲ್ಲಿ ನಮ್ಮ ಉಡುಪಿ ದಾಂಡಿಯ 2025ರ
ಮೆಂಬರ್ಸ್ ಬರ್ಲಿಯಾ ಹೇಗೆ? ಎಲ್ಲ ಮೆಂಬರ್ಸ್ ಬರ್ಲಿಯಾ? ಓಕೆ, ಎಲ್ಲ ಮೆಂಬರ್ಸ್ ಅವರು ಬರ್ಲಿ. ಬನ್ನಿ 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 ಬನ್ನಿ. ಸೊ ಇವತ್ತಿನ ಉಡುಪಿ ದಾಂಡ್ಯದ ಮೆರುಗನ್ನು ನೀಡಿದ್ದಾರೆ ನಮ್ಮ ಲೇಡೀಸ್ ಗರ್ಲ್ಸ್ ಮಾತ್ರ ಅಲ್ಲದೆ ನಮ್ಮ ಬಾಯ್ಸ್ ಟೀಮ್ ಎಲ್ಲರೂ ಕೂಡ ಬಂದಿದ್ದಾರೆ ಅಲ್ವಾ? ಅಲ್ಲಿ 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 ಇಲ್ಲಿ ಎಲ್ಲ ಕೂಡ ಬಾಯ್ಸ್ ಟೀಮ್ ಇದ್ದಾರೆ. ಹಿಂದೆ ಹಿಂದೆ ಉಡುಪಿ ದಾಂಡ್ಯದ ಪ್ರೈಸ್ ಅನ್ನ ಪಡಿತಾ ಇದ್ದಾರೆ ನಮ್ಮ ದರ್ಪಣ ತಂಡ. ಕುತ್ಕೊಳ್ಳಿ ಮಕ್ಕಳು, ಕುತ್ಕೊಳ್ಳಿ ಕುತ್ಕೊಳ್ಳಿ ಕುತ್ಕೊಳ್ಳಿ. Thank you.